ಈ ಒಂದು ಭಯದಿಂದ ದರ್ಶನ್ಗೆ ಕನ್ನಡಿಯೇನು ಬಾಚಣಿಗೆ ಕೂಡ ಕೊಡ್ತಾ ಇಲ್ಲ ಜೈಲು ಅಧಿಕಾರಿಗಳು. ಕಾರಣ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗೋದು ಗ್ಯಾರಂಟಿ. ನಟ ದರ್ಶನ್ಗೆ ಒಂದು ಬಾಚಣಿಕೆ, ಒಂದು ಕನ್ನಡಿಯನ್ನ ಯಾಕೆ ನೀಡುತ್ತಿಲ್ಲ, ಇದರ ಹಿಂದಿನ ಕಾರಣ ಏನು, ಯಾಕೆ ಹೀಗೆ ಮಾಡ್ತಾರೆ ಅನ್ನೋದು ದರ್ಶನ್ ಅಭಿಮಾನಿಗಳಿಗೆ ಅಚ್ಚರಿಯನ್ನ ಉಂಟು ಮಾಡಿದೆ. ರೇಣುಕಾ ಸ್ವಾಮಿ ಆರೋಪದಲ್ಲಿ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ದಿನದಿಂದ ದಿನಕ್ಕೆ ಸಂಕಷ್ಟ ಹೆಚ್ಚುತ್ತಾನೆ ಇದೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಜೈಲಿನಲ್ಲಿ ಸೌಲಭ್ಯ ಸರಿಯಾಗಿಲ್ಲ ಎಂದು ಅರ್ಜಿ ಸಲ್ಲಿಸಿ ಕೋರ್ಟ್ ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ಸರಿಯಾಗಿ ಕೊಡ್ತಿಲ್ಲ ಎಂದು ದರ್ಶನ್ ಪರ ಲಾಯರ್ ಸುನಿಲ್ ಅರ್ಜಿ ಸಲ್ಲಿಸಿದ್ದರು. ಕಾನೂನು ಪ್ರಾಧಿಕಾರ ಜೈಲು ವಿಸಿಟ್ ಮಾಡಿ ವರದಿಯನ್ನ ಕೂಡ ನೀಡಿತ್ತು. ಆದರೆ ಬೆಡ್ಶೀಟು, ತಲೆದುಂಬಿನ ತಲೆನೋವು ಮಾತ್ರ ನಿಂತಿಲ್ಲ. ಕಾನೂನು ಸೇವಾ ಪ್ರಾಧಿಕಾರದ ವರದಿ ಬಂದ ನಂತರ ವಾದಕ್ಕೆ ಸಮಯ ಕೇಳಿದ ದರ್ಶನ್ ಪರ ವಕೀಲ್ ಸುನಿಲ್ ಅವರು ವಾದವನ್ನ ಕೂಡ ಮಾಡಿದ್ದಾರೆ. ಕನ್ನಡಿ ಬಾಚಣಿಕೆ ನೀಡಲು ಭದ್ರತೆಯ ದೃಷ್ಟಿಯಿಂದ ನೀಡಲು ನಿರಾಕರಿಸಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಒಂಥರ ಡಿಪ್ರೆಷನ್ ಅಲ್ಲಿ ಹೋಗಿದ್ದಾರೆ. ಯಾವುದಾದ್ರೂ ಒಂದು ಕ್ಷುಲ್ಲಕ ಕಾರಣ ಅವರು ಆತ್ಮಹತ್ಯೆ ಕೂಡ ಮಾಡಿಕೊಳ್ಳಬಹುದು. ಅದಕ್ಕೆ ಕನ್ನಡಿ ಏನಾದರೂ ಅವರಿಗೆ ಕೊಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ಳಲು ಇದೊಂದು ಸಾಧನವಾಗಬಹುದು. ಅದೇ ರೀತಿ ಬಾಚಣಿಕೆ ಕೂಡ ಆಗಿರಬಹುದು. ಯಾಕಂದ್ರೆ ಹಿಂದೆ ಜೈಲಿನಲ್ಲಿ ಕನ್ನಡಿ ಮತ್ತು ಬಾಚಣಿಕೆ ಮೂಲಕವೇ ಕೆಲವು ಕೈದಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ನಿದರ್ಶನಗಳು ಜೈಲಿನಲ್ಲಿವೆ. ಇದೇ ಕಾರಣ ದರ್ಶನ್ಗೆ ಕನ್ನಡಿ ಮತ್ತು ಬಾಚಣಿಕೆ ಕೂಡ ಕೊಡ್ತಾ ಇಲ್ಲ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಸರ್ಕಾರಿ ಲಾಯರ್ ಮಾಡಿದ ವಾದ ಏನಂದ್ರೆ, ಕನ್ನಡಿ ಮತ್ತು ಬಾಚಣಿಕೆ ಯಾಕೆ ಬೇಕು, ಜೈಲಿನಲ್ಲಿ ಯಾರಿಗೆ ತಮ್ಮ ಮುಖವನ್ನ ತೋರಿಸಬೇಕು ಅನ್ನುವ ವಾದವನ್ನು ಕೂಡ ಇಲ್ಲಿ ಮಂಡಿಸಲಾಗಿದೆ. ಕ್ವಾರಂಟೈನ್ ಸೆಲ್ ನಿಂದ ಮೇನ್ ಸೆಲ್ ಗೆ ಶಿಫ್ಟ್ ಮಾಡಿ ನಾವು ಟ್ರಯಲ್ ಗೆ ಸಿದ್ಧವಿದ್ದೇವೆ ಅಂತ ದರ್ಶನ್ ಲಾಯರ್ ಸುನಿಲ್ ಕೂಡ ವಾದ ಮಾಡಿದ್ದಾರೆ. ಜಡ್ಜ್ ಕೂಡ ಕೋರ್ಟಿನ ಅಧಿಕಾರಿಗಳಿಗೆ ವರದಿಯನ್ನ ಕೇಳಿದ್ದಾರೆ. ದರ್ಶನ್ಗೆ ಫಂಗಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಆದ್ರೆ ಜೈಲು ಅಧಿಕಾರಿಗಳು ಹೇಳುವ ಪ್ರಕಾರ ಇದೆಲ್ಲ ಸುಳ್ಳು. ಕೇವಲ ದರ್ಶನ್ಗೆ ಕಾಲುಗಳು ಒಡೆದಿವೆ. ಆ ಕಾಲುಗಳು ಒಡೆಯುವಿಕೆ ಅದನ್ನೇ ಭಯಾನಕವಾಗಿ ತೋರಿಸಲಾಗುತ್ತಿದೆ ಎನ್ನುವ ಒಂದು ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಆದ್ರೆ ಒಂದು ಮಾತ್ರ ನಿಜ, ದರ್ಶನ್ ಸ್ಥಿತಿ ಮಾತ್ರ ನಿಜಕ್ಕೂ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಿರೋದು ಇಲ್ಲಿ ಗೋಚರಿಸ್ತಾ ಇದೆ. ಇದೇ ಕಾರಣ ದರ್ಶನ್ ಪರ ವಕೀಲ್ ಕೂಡ ಪರಪ್ಪನಗರವನ್ನ ಬಿಟ್ಟು ಬೆಳಗಾವಿಯ ಹಿಂಡಲ್ಗಾ ಜೈಲ್ಗೂ ಕೂಡ ಶಿಫ್ಟ್ ಮಾಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವ ಮಾಹಿತಿ ಇದೆ. ಬೆಳಗಾವಿಯ ಹಿಂಡಲ್ಗಾ ಜೈಲ್ಗೆ ತನ್ನದೇ ಆದಂತಹ ಇತಿಹಾಸ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಇರಿಸಲು 1923ರಲ್ಲಿ ಬ್ರಿಟಿಷರು ನಿರ್ಮಿಸಿದ್ದೇ ಬೆಳಗಾವಿಯ ಹಿಂಡಲ್ಗಾ ಕೇಂದ್ರ ಕಾರಾಗೃಹ. ಇದು ದೇಶದ ಅತಿ ದೊಡ್ಡ ಜೈಲುಗಳಲ್ಲಿ ಒಂದಾಗಿದೆ. ದೇಶದ 2ನೇ ಅತಿ ದೊಡ್ಡ ಜೈಲು ಮತ್ತು ಕೈದಿಗಳನ್ನು ಗಲ್ಲಿಗೇರಿಸುವ ರಾಜ್ಯದ ಏಕೈಕ ಕಾರಾಗೃಹ ಎಂಬ ಹೆಗ್ಗಳಿಕೆ ಹಿಂಡಲ್ಗಾ ಜೈಲಿಗಿದೆ. 100 ವರ್ಷಗಳ ಹಳೆಯದಾದ ಈ ಜೈಲು ನಮ್ಮ ರಾಷ್ಟ್ರದ ಇತಿಹಾಸದ ಭಾಗವಾಗಿದೆ. ಹೌದು, ಬೆಳಗಾವಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ಹಿಂಡಲ್ಗಾ ಎಂಬ ಗ್ರಾಮದಲ್ಲಿ ಸುಮಾರು 100 ಎಕರೆ ಪ್ರದೇಶದಲ್ಲಿ ಈ ಕಾರಾಗೃಹ ನಿರ್ಮಿಸಲಾಗಿತ್ತು. ಈ ಜೈಲಿನಲ್ಲಿ 1162 ಕೈದಿಗಳನ್ನು ಇರಿಸುವ ಸಾಮರ್ಥ್ಯವಿದೆ. 935 ಕೈದಿಗಳು ಸದ್ಯ ಇಲ್ಲಿ ಬಂದಿಯಾಗಿದ್ದಾರೆ. ಅವರಲ್ಲಿ 897 ಪುರುಷರು ಮತ್ತು 38 ಮಹಿಳಾ ಕೈದಿಗಳಿದ್ದಾರೆ. ಕೈದಿಗಳಿಗೆ ಧ್ಯಾನ ಮಂದಿರವಿದೆ. ಬಾಲ ಅಪರಾಧಿಗಳಿಗೆ ಶಿಕ್ಷಣಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲದೆ ಕೈದಿಗಳ ಪುನರ್ವರ್ತನೆಗಾಗಿ ಆಗಾಗ ಜಾಗೃತಿ ಇಲ್ಲಿ ಮೂಡಿಸಲಾಗುತ್ತದೆ. ಅಪರಾಧಿಗಳು ಮುಕ್ತರಾಗಿ ಜೈಲಿನಿಂದ ಹೊರಗಡೆ ಹೋದ ಬಳಿಕ ಒಳ್ಳೆಯ ನಾಗರಿಕರಾಗಿ ಬದುಕುವಂತೆ ಪ್ರೇರಿಸುತ್ತೇವೆ ಎಂದು ಕಾರಾಗೃಹದ ಮುಖ್ಯ ಅಧೀಕ್ಷಕರು ತಿಳಿಸಿದ್ದರು. 24 ಎಕರೆ ಜಾಗದಲ್ಲಿ ಕಾರಾಗೃಹ ಕಟ್ಟಡ ಆವರಿಸಿದ್ದು, ಇನ್ನುಳಿದ 76 ಎಕರೆಯಲ್ಲಿ ಕಬ್ಬು, ಭತ್ತ ಸೇರಿ ಇಲ್ಲಿನ ಜಾನುವಾರುಗಳಿಗೆ ಮೇವು ಕೂಡ ಬೆಳೆಯಲಾಗುತ್ತದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಈ ಜೈಲಿನ ವಿವಿಧ ವಿಭಾಗಗಳ ನಡುವೆ ಬೆಳೆದು ನಿಂತಿರುವ ಮರಗಳು ಮತ್ತು ವಿವಿಧ ಸಸ್ಯವರ್ಗ ಎಲ್ಲರನ್ನೂ ಕೂಡ ಇಲ್ಲಿ ಆಕರ್ಷಿಸುತ್ತವೆ. ಹಾಗೆ ನೋಡಿದರೆ ಇದು ಜೈಲಿನ ತರ ಕಾಣುವುದಿಲ್ಲ, ಒಂದು ರೀತಿಯ ಉದ್ಯಾನವನ ತರ ಕಾಣುತ್ತದೆ. ಹಸಿರು ಸಂಪತ್ತಿನ ಸಂರಕ್ಷಣೆಯಲ್ಲಿಯೂ ಸಿಬ್ಬಂದಿ ಮತ್ತು ಕೈದಿಗಳ ಪಾತ್ರ ಪ್ರಮುಖವಾಗಿದೆ. 80 ಆಕಳುಗಳು ಇಲ್ಲಿದ್ದು ಕೈದಿಗಳು ಅವುಗಳ ಪಾಲನೆಯನ್ನು ಕೂಡ ಮಾಡುತ್ತಾರೆ. ಈ ಜೈಲು 2 ದೊಡ್ಡ ಸಂಕೀರ್ಣಗಳನ್ನ ಒಳಗೊಂಡಿದೆ. ಒಂದು ಸಂಕೀರ್ಣವು ಪುರುಷ ಅಪರಾಧಿಗಳಿಗೆ ಬ್ಯಾರಕ್ ಅನ್ನ ಹೊಂದಿದೆ. ಇನ್ನೊಂದು ವಿಚಾರಣಾಧೀನ ಕೈದಿಗಳು ಇರುತ್ತಾರೆ. ಅಪರಾಧಿಗಳ ಕೆಲಸಕ್ಕೆ ನೇಕಾರಿಕೆ ಮತ್ತು ಟೈಲರಿಂಗ್ ಸೌಲಭ್ಯವಿದೆ. ಅಂಡರ್ ಟ್ರಯಲ್ ವಿಭಾಗ
ಮುಂಭಾಗದಲ್ಲಿ ಸೆಲ್ಗಳು ಮತ್ತು ಬ್ಯಾರಕ್ಗಳಿವೆ. ಇಲ್ಲಿ ಗ್ರಂಥಾಲಯ, ಮನೆಗೆಲಸ, ಟೈಲರಿಂಗ್ ಕೂಡ ಕೈದಿಗಳಿಗೆ ನೀಡಲಾಗುತ್ತದೆ. ಹೆಚ್ಚಿನ ಭದ್ರತೆಯ ಕೈದಿಗಳಿಗಾಗಿ ವಿಶೇಷ ಕೆಲವು ಕೋಣೆಗಳು ಸಹ ಇವೆ. ಜೈಲು ಅಧಿಕಾರಿಗಳ ಪ್ರಕಾರ ಸದ್ಯ ಹಿಂಡಲ್ಗಾ ಕೇಂದ್ರ ಕಾರಾಗೃಹದಲ್ಲಿ ಸುಮಾರು 27 ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಕೈದಿಗಳು ಇಲ್ಲಿ ಇದ್ದಾರೆ. ಹಿಂದಿನಿಂದಲೂ ಕರ್ನಾಟಕದಲ್ಲಿ ಮರಣದಂಡನೆಗೆ ಶಿಕ್ಷೆಗೊಳಗಾದ ಅಪರಾಧಿಗಳನ್ನ ಹಿಂಡಲ್ಗಾ ಜೈಲಿನಲ್ಲಿಯೇ ಇರಿಸಲಾಗುತ್ತಿತ್ತು. ಮುಖ್ಯವಾಗಿ ಗಲ್ಲು ಶಿಕ್ಷೆ ವಿಧಿಸುವ ರಾಜ್ಯದ ಏಕೈಕ ಜೈಲು ಎಂಬ ಖ್ಯಾತಿಗೆ ಬೆಳಗಾವಿ ಹಿಂಡಲ್ಗಾ ಕಾರಾಗೃಹ ಪಾತ್ರವಾಗಿದೆ. ಈವರೆಗೆ 41 ಕೈದಿಗಳನ್ನ ಇಲ್ಲಿ ನೇಣಿಗೆ ಏರಿಸಲಾಗಿದೆ. ಇಲ್ಲಿ 3 ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸಬಹುದಾಗಿದೆ. ಆದರೆ ಕಳೆದ 4 ದಶಕಗಳಲ್ಲಿ ಈ ಜೈಲಿನಲ್ಲಿ ಯಾರಿಗೂ ಮರಣದಂಡನೆ ವಿಧಿಸಿಲ್ಲ. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಮತ್ತು ಇತರ ಅಪರಾಧಿಗಳಿಗೆ ಸುರಕ್ಷಿತ ಜೈಲು ನಿರ್ಮಿಸಿದ್ದು 1923ರಲ್ಲಿ. ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿ ಮತ್ತು ದಂಡಿ ಮಾರ್ಚ್ ಚಳವಳಿಯ ಸಂದರ್ಭದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷ್ ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದರು. ಪಿಕೆಟಿಂಗ್ ಮತ್ತು ರೈಲ್ವೆ ಹಳಿಗಳನ್ನ ಕಿತ್ತು ಬಿಸಾಕಿದ್ದರು. ಈ ಅವಧಿಯಲ್ಲಿ ಮೈಲಾರ ಮಹದೇವಪ್ಪ, ಅಂದಾನಪ್ಪ ದೊಡ್ಡಿಮೇಟಿ, ಮಹದೇವ ದೇಸಾಯಿ, ಅಡವಿ ಬಸಪ್ಪ, ಅಣ್ಣು ಗುರುಜಿ, ವೆಂಕೋಸ್ ಭಾಂಡಗೆ, ಹಳದಾಳ ಕೊಟ್ರಪ್ಪ, ತಮ್ಮಾಜಿ ಮಿರಜ್ಕರ್, ವಾಲಿ ಚನ್ನಬಸಪ್ಪ ಸೇರಿದಂತೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಹಿಂಡಲ್ಗಾ ಜೈಲಿನಲ್ಲಿ ಇರಿಸಲಾಗಿತ್ತು. ಹಿಂಡಲ್ಗಾ ಜೈಲು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಗಾಂಧಿ ಮತ್ತು ನೆಹರು ಅವರಂತಹ ಪ್ರಮುಖ ರಾಷ್ಟ್ರೀಯ ನಾಯಕರನ್ನು ಇಲ್ಲಿ ಬಂಧಿಸಿಡಲಾಗಿತ್ತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೆಳಗಾವಿ ಪ್ರಮುಖ ಮಿಲಿಟರಿ ಸ್ಥಾಪನೆಯ ನೆಲೆಯಾಗಿತ್ತು. ವೀರ್ ಸಾವರ್ಕರ್ ಎಂದು ಕರೆಯಲ್ಪಡುವ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಏಪ್ರಿಲ್ 4, 1950ರಿಂದ ಜುಲೈ 13, 1950ರವರೆಗೆ 100 ದಿನಗಳ ಕಾಲ ಹಿಂಡಲ್ಗಾ ಜೈಲಿನಲ್ಲಿ ಜೈಲುವಾಸ ಅನುಭವಿಸಿದ್ದರು. ಅನೇಕ ಸ್ಥಳೀಯರು ಜೈಲಿನ ಮುಂದೆ ಈಗ ಸಾವರ್ಕರ್ ಅವರ ಪ್ರತಿಮೆಯನ್ನ ಸ್ಥಾಪಿಸಬೇಕೆಂದು ಕೂಡ ಒತ್ತಾಯಿಸುತ್ತಿದ್ದಾರೆ. ಜೈಲಿನ 3 ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆ ವಿಧಿಸಬಹುದಾಗಿದೆ. ಜೈಲಿನಲ್ಲಿ ಗಲ್ಲಿಗೇರಿದ ಕೊನೆಯ ವ್ಯಕ್ತಿ ಗೋಕಾಕ್ನ ಹನುಮಂತಪ್ಪ ಮಾರಿಯಾಳಾಗಿದ್ದಾರೆ. ಅದು ಆಗಿದ್ದು ನವೆಂಬರ್ 9, 1983ರಲ್ಲಿ. ಅದಕ್ಕೂ ಮೊದಲು 6 ಜನರನ್ನ 1976ರಲ್ಲಿ ಮತ್ತು 5ರನ್ನ 1978ರಲ್ಲಿ ಗಲ್ಲಿಗೇರಿಸಲಾಗಿತ್ತು. ಹಿಂಡಲ್ಗಾ ಜೈಲಿನಲ್ಲಿ 4 ವೀರಪ್ಪನ್ ಗ್ಯಾಂಗ್ ಸದಸ್ಯರು ಸೇರಿದಂತೆ ಮರಣದಂಡನೆಗೆ ಶಿಕ್ಷೆಗೆ ಒಳಗಾದ ಹಲವಾರು ಅಪರಾಧಿಗಳು ಇದ್ದರು. ಸರಣಿ ಅತ್ಯಾಚಾರಿ ಮತ್ತು ಹಂತಕ ಉಮೇಶ್ ರೆಡ್ಡಿ ಸೇರಿದಂತೆ ಕುಖ್ಯಾತ ರೌಡಿಗಳು ಮತ್ತು ಶಂಕಿತ ಸಿಮಿ ಕಾರ್ಯಕರ್ತರು ಸಹ ಇದೇ ಜೈಲಿನಲ್ಲಿದ್ದರು. ಜೈಲಿನಲ್ಲಿರುವ 27 ಕೈದಿಗಳು ಮರಣದಂಡನೆಗೆ ಗುರಿಯಾಗಿದ್ದಾರೆ ಎಂದು ಜೈಲು ಮೂಲಗಳು ತಿಳಿಸುತ್ತವೆ. ಅವರ ಕ್ಷಮಾಪಣಾ ಅರ್ಜಿಗಳು ಇನ್ನೂ ನ್ಯಾಯಾಲಯದ ಮುಂದೆ ಇದ್ದು ಕೆಲವು ರಾಷ್ಟ್ರಪತಿಗಳ ಮುಂದೆ ಇವೆ. ಕನ್ನಡದ ಪ್ರಖ್ಯಾತ ಚಲನಚಿತ್ರ ಶಂಕರ್ ನಾಗ್ ನಿರ್ದೇಶನದ ಮಿಂಚಿನ ಓಟ ಮತ್ತು ಅಕ್ಷಯ್ ಕುಮಾರ್ ಹಾಗೂ ಸುನಿಲ್ ಶೆಟ್ಟಿ ನಟಿಸಿರುವಂತಹ ಹಿಂದಿ ಚಲನಚಿತ್ರ ಮೊಹರಾ ಸೇರಿದಂತೆ ಹಲವಾರು ಚಲನಚಿತ್ರಗಳು ಹಿಂಡಲ್ಗಾ ಜೈಲಿನಲ್ಲಿಯೇ ಚಿತ್ರೀಕರಣಗೊಂಡಿವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಕವಿತೆ ಬರೆದಿದ್ದಕ್ಕಾಗಿ ವರಕವಿ ದ ರಾ ಬೇಂದ್ರೆ ಅವರನ್ನು ಕೂಡ ಬಂಧಿಸಿ ಇದೇ ಹಿಂಡಲ್ಗಾ ಜೈಲಿನಲ್ಲಿ ಇಡಿಸಲಾಗಿತ್ತು. ಇನ್ನು ಕರ್ನಾಟಕದ ಏಕೀಕರಣ ಸಾಕಷ್ಟು ಹೋರಾಟಗಾರರನ್ನು ಇದೇ ಜೈಲಿನಲ್ಲಿ ಇಡಲಾಗಿತ್ತು. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಹಲವಾರು ನಾಯಕರನ್ನ, ರಾಮಕೃಷ್ಣ ಹೆಗಡೆ ಸೇರಿದಂತೆ ಹಲವಾರು ನಾಯಕರನ್ನ ಇದೇ ಜೈಲಿನಲ್ಲಿ ಬಂಧಿಸಲಾಗಿತ್ತು. ಜೈಲಿನೊಳಗೆ ಜೀವನ ಹೇಗಿರುತ್ತೆ? ಹೌದು, ಕೈದಿಗಳು ಯಾವ ರೀತಿ ಇರ್ತಾರೆ ಅನ್ನೋ ಕುತೂಹಲ ಸಾಮಾನ್ಯ ಜನರಿಗೆ ಇದ್ದೇ ಇರುತ್ತದೆ. ಇದನ್ನ ತಿಳಿದುಕೊಳ್ಳಬೇಕನ್ನೋರಿಗೆ ಉತ್ಸಾಹ ಇದ್ದರೆ ಇಲ್ಲೊಂದು ಅವಕಾಶವಿದೆ. ಬೆಳಗಾವಿ ಜಿಲ್ಲೆಯ ಹಿಂಡಲ್ಗಾ ಕೇಂದ್ರೀಯ ಕಾರಾಗೃಹ ಅಧಿಕಾರಿಗಳು ಕೈದಿಗಳ ಜೀವನದಲ್ಲಿ 1 ದಿನ ಎಂಬ ಹೊಸ ಪರಿಕಲ್ಪನೆಯೊಂದಿಗೆ ಯೋಜನೆಯನ್ನ ಆರಂಭಿಸಿದ್ದಾರೆ. ಈ ಹೊಸ ಯೋಜನೆಯಲ್ಲಿ 24 ಗಂಟೆಗಳ ಬಂಧನದ ಅನುಭವವನ್ನ ಪ್ರವಾಸಿಗರಿಗೆ ನೀಡಲಾಗುತ್ತದೆ. ಕಂಬಿ ಹಿಂದೆ ಕಳೆಯುವ ಅನುಭವವನ್ನ ಅಧಿಕಾರಿಗಳು ಜನಸಾಮಾನ್ಯರಿಗೆ ಕೊಡಲಿದ್ದಾರೆ. ಜೈಲು ಜೀವನದ ಅನುಭವ ಪಡೆಯಲು ಇಚ್ಛಿಸುವವರು 500 ರೂಪಾಯಿ ನೀಡಿ ಜೈಲಿನಲ್ಲಿ 1 ದಿನ ಕಾಲ ಕಳೆಯಬಹುದಾಗಿದೆ. ಕಾರಾಗೃಹಕ್ಕೆ ಬರುವ ಜನರನ್ನ ಇಲ್ಲಿ 1 ದಿನ ಕೈದಿಗಳಂತೆ ನೋಡಲಾಗುತ್ತಿದೆ. ಇತ್ತೀಚೆಗೆ ರಿಸಾರ್ಟ್ಗಳಿಗೆ, ಹೋಮ್ ಸ್ಟೇಗಳಿಗೆ ಹೋಗುವಂತಹ ಜನ ಒಮ್ಮೆ ಈ ಕಾರಾಗೃಹಕ್ಕೆ ಹೋಗಿ ಕಾರಾಗೃಹದ ಜೀವನ ಹೇಗಿರಬಹುದೆಂದು ಕೂಡ ಅನುಭವಿಸಬೇಕಾಗಿದೆ. ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿಯವರೆಗೂ ಕೈದಿಗಳಂತೆ ಕಾಲ ಕಳೆಯುವಂತಹ ಅವಕಾಶ ನೀಡಲಾಗುತ್ತದೆ.
ಜೈಲಿಗೆ ಬರುವ ಅತಿಥಿಗಳಿಗೆ ಕೈದಿಗಳ ಸಮವಸ್ತ್ರ, ಕೈದಿ ಸಂಖ್ಯೆ, ಕೊಠಡಿಗಳು, ಕೈದಿಗಳಿಗೆ ನೀಡಲಾಗುವ ಊಟ, ಕೈದಿಗಳು ಮಾಡುವ ಕೆಲಸವನ್ನ ನೀಡಲಾಗುತ್ತದೆ ಎಂದು ಜೈಲರ್ ಹೇಳಿದ್ದಾರೆ. ಜೈಲು ಸಿಬ್ಬಂದಿ ಬೆಳಗ್ಗೆ 5 ಗಂಟೆಗೆ ಅತಿಥಿಗಳನ್ನ ಎದ್ದೇಳಿಸುತ್ತಾರೆ. ಟೀ ನೀಡುವುದಕ್ಕೂ ಮುನ್ನ ಬಳಿಕ ಕೊಠಡಿಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನು ಮಾಡಲಾಗುತ್ತದೆ. ಇದಾದ 1 ಗಂಟೆಯ ಬಳಿಕ ಬೆಳಗಿನ ಉಪಹಾರವನ್ನು ಕೂಡ ನೀಡಲಾಗುತ್ತದೆ. 11 ಗಂಟೆಗೆ ಅನ್ನ ಸಾಂಬಾರ್ ರೊಟ್ಟಿ ಊಟ ನೀಡಲಾಗುತ್ತದೆ. ಸಂಜೆ 7 ಗಂಟೆಗೆ ರಾತ್ರಿ ಊಟ ನೀಡಲಾಗುತ್ತದೆ. ವಾರದಲ್ಲಿ 1 ಅಥವಾ 2 ಬಾರಿ ಮಾಂಸಾಹಾರ ಕೂಡ ನೀಡಲಾಗುತ್ತದೆ. ವೀಕೆಂಡ್ ಸಮಯದಲ್ಲಿ ಕಾರಾಗೃಹಕ್ಕೆ ಭೇಟಿ ನೀಡಿದ್ದೇ ಆದರೆ ನೀವು ಕೂಡ ಅತಿಥಿಗಳಿಗೆ ಸಿಗುವ ವಿಶೇಷವಾದ ಊಟವನ್ನ ಕೂಡ ಇಲ್ಲಿ ಸವಿಯಬಹುದಾಗಿದೆ. ದಿನದ ಕೆಲಸವನ್ನೆಲ್ಲ ಮುಗಿದ ಬಳಿಕ ಅತಿಥಿಗಳು ಹಾಸಿಗೆಯನ್ನು ಪಡೆದುಕೊಂಡು ಇತರರೊಂದಿಗೆ ನೆಲದ ಮೇಲೆ ಮಲಗಬೇಕು. ಮತ್ತಷ್ಟು ನೈಜತೆಗಾಗಿ ಅತಿಥಿಗಳನ್ನು ಕಾರಾಗೃಹದಲ್ಲಿ ಲಾಕ್ ಮಾಡುವ ಕೆಲಸವನ್ನು ಮಾಡುವ ಸಾಧ್ಯತೆ ಕೂಡ ಇರುತ್ತದೆ. ಜೈಲಿಗೆ ಭೇಟಿ ನೀಡುವ ಪ್ರವಾಸಿಗರು ಕೆಲವೊಮ್ಮೆ ಕ್ರಿಮಿನಲ್ಗಳನ್ನು ಕೂಡ ಮುಖಾಮುಖಿ ನೋಡುವ ಸಾಧ್ಯತೆಗಳು ಎದುರಾಗಬಹುದು. ಯಾವ ರೀತಿ ನೀವು ವೀಕೆಂಡ್ ನಲ್ಲಿ ಝೂಗಳಿಗೆ ಹೋಗಿ ಪ್ರಾಣಿಗಳನ್ನ ನೋಡುತ್ತೀರೋ ಅದೇ ರೀತಿ ಜೈಲಿಗೆ ಹೋಗಿ ಕ್ರಿಮಿನಲ್ಗಳನ್ನ ನೋಡುವ ಅವಕಾಶ ಇಲ್ಲಿದೆ. ಜೈಲಿನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ 29 ಕೈದಿಗಳಿದ್ದಾರೆ. ಇದರಲ್ಲಿ ದಂಡುಪಾಳ್ಯ ಗ್ಯಾಂಗ್ನ ಸದಸ್ಯರು, ಸರಣಿ ಅತ್ಯಾಚಾರ ಹಾಗೂ ಕೊಲೆಗಾರ ಉಮೇಶ್ ರೆಡ್ಡಿ ಸೇರಿದಂತೆ ಹಲವಾರು ಕೈದಿಗಳು ಇಲ್ಲಿ ಇದ್ದರು. ಕೈದಿಗಳ ಜೀವನದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಈ ಮೂಲಕ ಜನರು ಅಪರಾಧಗಳನ್ನ ಎಸೆಯುವುದನ್ನ ತಡೆಯುವ ಉದ್ದೇಶವಾಗಿ ಈ ಒಂದು ಪರಿಶ್ರಮವನ್ನ ಜೈಲಿನ ಅಧಿಕಾರಿಗಳು ಜನಸಾಮಾನ್ಯರಿಗೆ ಕೊಡಲು ಮುಂದಾಗಿದ್ದಾರೆ. ನಿಮಗೆ ಅವಕಾಶ ಸಿಕ್ಕರೆ ರಿಸಾರ್ಟ್ಗಳಿಗೆ, ಹೋಮ್ ಸ್ಟೇಗಳಿಗೆ, ಝೂಗಳಿಗೆ ಹೋಗುವ ಬದಲು 1 ದಿನ ಕಾರಾಗೃಹಕ್ಕೆ ಹೋಗಿ ನೀವು ಕೂಡ ಇಂತಹ ಸದಾವಕಾಶವನ್ನ ಪಡೆದು ಕಾರಾಗೃಹ ನೋಡುವ ಅವಕಾಶವನ್ನ ಪಡೆಯಿರಿ. ನಿಜಕ್ಕೂ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ.